ಮಂಗಳೂರು ವಕೀಲರ ಸಂಘ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದೊಂದಿಗೆ ಮಂಗಳೂರು ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಇಂದು ರಕ್ತದಾನ ಶಿಬಿರ ನಡೆಯಿತು. ಅಧ್ಯಕ್ಷ ಎನ್ ನರಸಿಂಹ ಹೆಗ್ಡೆ, ಉಪಾಧ್ಯಕ್ಷ ಜಿನೇಂದ್ರ ಕುಮಾರ್, ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಎಚ್ವಿ, ಕೋಶಾಧಿಕಾರಿ ಅರುಣಾ ಬಿಪಿ, ಜೊತೆ ಕಾರ್ಯದರ್ಶಿ ಶರ್ಮಿಳಾ ಹಾಗೂ ಸಮಿತಿಯ ಇತರ ಸದಸ್ಯರು ಉಪಸ್ಥಿತರಿದ್ದರು. ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರ ಮುರಳೀಧರ ಪೈ, ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ಗೌರವ ಕಾರ್ಯದರ್ಶಿ ಎಸಿ ಪ್ರಭಾಕರ್ ಶರ್ಮಾ, ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಪ್ರವೀಣ್ ಕುಮಾರ್, ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ಸಿಬ್ಬಂದಿ ಮೊದಲಾದವರು ಪಾಲ್ಗೊಂಡರು. ಈ ರಕ್ತದಾನ ಅನ್ನೋದು ಎಷ್ಟು ಜೀವ ಉಳಿಸಲು ಜೀವರಕ್ಷಕವಾಗಿ ಎಷ್ಟು ಅವಶ್ಯಕ ಅನ್ನೋ ವಿಚಾರ ಪ್ರತಿಯೊಬ್ಬರಿಗೆ ತಿಳಿದಂತಹ ವಿಚಾರ. ಆದ್ದರಿಂದ ಈ ನಿಟ್ಟಿನಲ್ಲಿ ವಕೀಲರ ಸಂಘ ನಡೆಸ್ತಿರುವಂತಹ ಈ ಕಾರ್ಯಕ್ರಮ ಅತಿ ಮುಖ್ಯವಾದ ಅಥವಾ ಪ್ರಾಮುಖ್ಯ ವಿಚಾರ ಆಗಿದ್ದು, ಈ ಅವರು ನಡೆಸಿರೋ ಕಾರ್ಯಕ್ರಮ ಉಳಿದವರಿಗೆ ರಕ್ತದಾನ ಮಾಡಲಿಕ್ಕೆ ಪ್ರೇರಣೆ ಆಗಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ್ತೀನಿ. ಇವತ್ತು ಬ್ಲಡ್ ತೀವ್ರವಾಗಿ ಅಗತ್ಯವಾಗಿದೆ. ನಾವು ವಿಶೇಷವಾಗಿ ನಮ್ಮ ಬ್ಲಡ್ಡನ್ನು ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆಯ ಪೇಷಂಟ್ಸ್ಗಳಿಗೆ ಡಾಕ್ಟರ್ ರೆಕಮೆಂಡೇಷನ್ ಮೇಲೆ ಪ್ರತಿ ತಿಂಗಳು ಸುಮಾರು 500 ಯೂನಿಟ್ಗಳನ್ನು ನೀಡ್ತಾಯಿದ್ದೇವೆ. ಮೊದಲೇ ಬರೀ 100-150 ಯೂನಿಟ್ಗಿದ್ದು ಈಗ 6 ತಿಂಗಳಿಂದ ಸುಮಾರು 500 ಯೂನಿಟ್ಗಳನ್ನು ಪ್ರತಿ ತಿಂಗಳು ನೀಡ್ತಾಯಿದ್ದೇವೆ, ಉಚಿತವಾಗಿ ನೀಡ್ತಾಯಿದ್ದೇವೆ. ಆ ಹಿನ್ನೆಲೆಯಲ್ಲಿ ರಕ್ತದ ಮೇಲಿರ್ತಕ್ಕಂಥ ಒತ್ತಡ, ಬ್ಲಡ್ ಡೊನೇಷನ್ ಮೇಲೆ ಇರ್ತಕ್ಕಂಥ ಒತ್ತಡ ತುಂಬ ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ನ್ಯಾಯಾಧೀಶರುಗಳು, ವಕೀಲರು ಎಲ್ಲರೂ ಸೇರಿ ಈ ಒಂದು ಮಹತ್ ಕಾರ್ಯವನ್ನು, ಅತ್ಯಂತ ಉತ್ಕೃಷ್ಟವಾದ ಕಾರ್ಯವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥದ್ದಕ್ಕೆ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ.